ಮಾಜಿ ಅಧ್ಯಕ್ಷರಾದ ಬಳಿಕ ಜೋ ಬೈಡನ್ ಅವರು ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ವಿನಾಶಕಾರಿಯಾದುದು ಎಂದು ಹೇಳಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಒಳಿತು ಮಾಡುವ ಬದಲು ದೀರ್ಘಾವಧಿಯಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡುವ ನೀತಿಯನ್ನ ಟ್ರಂಪ್ ಅನುಸರಿಸುತ್ತಿದ್ದಾರೆ. ಸರ್ಕಾರಿ ನೌಕರರಿಗೆ ನಿವೃತ್ತಿಯ ಬಳಿಕ ಸಿಗುವ ಹಲವು ಸವಲತ್ತುಗಳಿಗೆ ಟ್ರಂಪ್ ಕೊಕ್ಕೆ ಹಾಕಿದ್ದಾರೆ. ಇದರಿಂದ ನಿವೃತ್ತ ನೌಕರರ ಬದುಕು ಆರುವ ಬೆಳಕಿನಂತಾಗಿದೆ. ಚಿಕಾಗೋದಲ್ಲಿ ನಡೆದ ಉನಂಗರ ಸಭೆಯಲ್ಲಿ ಮಾತನಾಡಿದ ಬೈಡನ್ ಅವರು 100 ದಿನದ ಆಡಳಿತದಲ್ಲಿ ಟ್ರಂಪ್ ಅವರು ದೇಶದ ಚೌಕಟ್ಟನ್ನು ಪುಡಿ ಮಾಡಿದ್ದು ಜನರು ವಿನಾಶದ ಅಂಚನ್ನ ತಲುಪುವಂತಾಗಿದೆ ಎಂದು ಹೇಳಿದರು. ಈಗಾಗಲೇ 7,000 ಸರ್ಕಾರಿ ನೌಕರರ ನಿವೃತ್ತಿಯ ಬಳಿಕದ ಪ್ರಯೋಜನಗಳನ್ನು ಕಿತ್ತು ಹಾಕಲಾಗಿದೆ. ಟ್ರಂಪ್ ಮಿತ್ರ ಉದ್ಯಮಿ ಎಲಾನ್ ಮಸ್ಕ್ರಂತೂ ಎಲ್ಲ ಕಡೆ ಉದ್ಯೋಗಕ್ಕೆ ಕಡಿತ ಮೊದಲ ಮಣೆ ಎಂದು ಹೇಳಿದ್ದಾರೆ. ಸಾಕಷ್ಟು ಅಮೆರಿಕನ್ನರು ಸಾಮಾಜಿಕ ಭದ್ರತೆಯ ಹಣದಿಂದ ಆಹಾರ ವಸ್ತುಗಳನ್ನು ಖರೀದಿಸುತ್ತಿದ್ದರು. ಅದನ್ನು ನಿಲ್ಲಿಸಲಾಗಿದೆ. 82ರ ಪ್ರಾಯದ ಬೈಡನ್ ದೈಹಿಕವಾಗಿ ಬಳಲಿದ್ದು ಅರ್ಧ ಗಂಟೆಯ ಭಾಷಣವನ್ನು ಮುಗಿಸುವಾಗ ಕೆಲವು ನುಡಿಗಳಲ್ಲಿ ತಡವರಿಸಿದ್ದು ಕಂಡುಬಂತು ಎಂದು ಕೂಡ ವರದಿಯಾಗಿದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.